ಹಲೋ. ಹಾಂ ಮೇಡಮ್, ಇದು ಸ್ನೇಹ ಕೋಟ್ಯಾನಲ್ಲ? ಹೌದು. ಇದು ನಾವು ವರ್ಕೌಡಿಂದ ಮಾತಾಡೋದು. ಹೇಳಿ. ನೀವು ಇದು ಬ್ಯಾಂಕ್ ಲೋನಿಗೆ ಅಪ್ಲೈ ಮಾಡಿದ್ರಲ್ಲ ಲ್ಯಾಪ್ಟಾಪಿಗೆ ಅಂತೇಳಿ 50,000 ಬೇಕು ಅಂತ. ಹೌದು. ಅದು ಸ್ವಲ್ಪ ಕಷ್ಟ ಆಗ್ತದೆ ಕೊಡಲಿಕ್ಕೆ. ಯಾಕೆ? ಅದು ಮ್ಯಾನೇಜರ್ ಸ್ವಲ್ಪ ಸ್ಟ್ರಿಕ್ಟ್ ಇದ್ದಾರೆ ಈಗ ಹೊಸ್ತು ಬಂದವರು, ಹಾಗೆ. ಮತ್ತೆ ಫಸ್ಟ್ ನಾವು ಅಪ್ಲೈ ಮಾಡುವಾಗ ಕೊಡ್ತೇನೆ ಫುಲ್ ಅಂತ ಹೇಳಿದಾರಲ್ಲ, ಈಗ ಹೇಗೆ ಆಗುದಿಲ್ಲ? ಅದು ಈಗ ಈ ವರ್ಷ ಸ್ವಲ್ಪ ಲೇಟ್ ಆಯ್ತಲ್ಲ ಮೇಡಮ್. ಅಂದ್ರೆ ಈಗ ನಾವು ಫಸ್ಟಿಗೆ ಈಗ ಆಗಸ್ಟಲ್ಲೆಲ್ಲ ಮಾಡ್ಬೋದಿತ್ತು. ಈಗ ಸ್ವಲ್ಪ ಲೇಟ್ ಆಯಿತು, ಹಾಗೆ ನೀವು ಇಲ್ಲಿ ಬ್ಯಾಂಕ್ಗೆ ಬರಬೇಕು, ಇಲ್ಲಿ ಮಾತಾಡಬೇಕು, ಮ್ಯಾನೇಜರ್ ಹತ್ರ ಮಾತಾಡಬೇಕು. ಅವರು ಹಾಗೆ ಮಾತಾಡಿದ್ರೆ ನಾವು ಕೊಡ್ಬೋದೇನು? ಹೌದಾ? ಹಾಂ. ಇಲ್ಲ, ನನಗೆ ಅಂದ್ರೆ ಆಕ್ಚುಲಿ ನಾನು ಮಾಡೋ ಕೋರ್ಸ್ಗೆ ಕಾಸ್ಟ್ ಜಾಸ್ತಿ ಆಗ್ತದೆ ಲ್ಯಾಪ್ಟಾಪ್ಗೆ, ಅದು ನಾನು ಕಡಿಮೆ ಹಾಕಿದ್ದು ಲೋನಲ್ಲಿ ಅವರು. ಹಾಂ, ಅದೇ ಲ್ಯಾಪ್ಟಾಪಿಗೆ ಕಡಿಮೆ ಉಂಟಲ್ಲ, ಹಾಗೆ ಅದು 50,000 ಎಲ್ಲ. ಇಲ್ಲ, ಲ್ಯಾಪ್ಟಾಪ್ ನಾವು ಮಾಡುದು ಅನಿಮೇಷನ್, ಅದಕ್ಕೆ ಮಾಯಾ ಸಾಫ್ಟ್ವೇರ್ ಎಲ್ಲ 50,000 ಲ್ಯಾಪ್ಟಾಪ್ ಅಲ್ಲಿ ಎಲ್ಲಿ ಹಿಡಿತದೆ? ಅದು ಇರ್ಬೋದು ಮೇಡಮ್, ಆದರೆ ಇದು ಬ್ಯಾಂಕಿಗೆ ಕೊಡಬೇಕಾದ್ರೆ ಹಾಗೆ ಹೇಳ್ತಾರೆ. ಅದು ನಾವು ಇದು ತರ್ತೇವೆ ಎಂತ. ನಾನು ಫಸ್ಟ್ ಲಾಸ್ಟ್ ಟೈಮ್ ಕೂಡ ಮ್ಯಾನೇಜರ್ ಹತ್ರ ಮಾತಾಡುವಾಗ ಹೇಳಿದ್ರು, ಕೊಡ್ತೇನೆ ನಾನು ನಿಮ್ಗೆ, ನೀವು ಯಾವಾಗ ನಿಮ್ಗೆ ಲ್ಯಾಪ್ಟಾಪ್ ಬೇಕು ಆಗ ಕೊಟೇಶನ್ ತಗೊಂಡ್ ಬನ್ನಿ, ಇದು ಲ್ಯಾಪ್ಟಾಪ್ ಕಂಪನಿಯಿಂದ ತಗೊಂಡ್ ಬನ್ನಿ, ನಾನು ಕೊಡ್ತೇನೆ ಅಂತ ನನಗೆ ಅವ್ರು ಹೇಳಿದ್ದಾರೆ. ಈಗ ನಿಮಗೆ ಬ್ಯಾಂಕಿಗೆ ಬರ್ಬೋದಾ ಮೇಡಮ್? ಈಗ ಬರ್ಲಿಕ್ಕೆ ಆಗ್ಲಿಕ್ಕಿಲ್ಲ, ನನಗೆ ಕಾಲೇಜ್ ಕ್ಲಾಸ್ ಉಂಟಲ್ಲ. ಇವತ್ತು ಕ್ಲಾಸ್ ಇದೆಯಾ? ಹಾ. ನಿಮಗೆ ಕಾಲೇಜ್ ಸ್ಟಾರ್ಟ್ ಆಗಿದೆ ಮೇಡಮ್? ಇಲ್ಲ. ಹೌದು, ಸ್ಟಾರ್ಟ್ ಆಗಿದೆ. ಇವತ್ತು ಸಂಜೆ ಒಳಗೆ ಕೇಳಿದೆ, ಅವಾಗ ಮ್ಯಾನೇಜರ್ ಇರ್ಲಿಲ್ಲ, ಅವಾಗ 21st ಮೇಲೆ ಬರುದಂತ ಹೇಳಿದ್ರು ಬ್ಯಾಂಕ್ ಅಲ್ಲಿ. ಅದಕ್ಕೆ ನಾನು ಲ್ಯಾಪ್ಟಾಪ್ಗೆ ತಗೊಳ್ಳಿಕ್ಕೆ ಅಂತ ಥಿಂಕ್ ಮಾಡ್ತಾ ಇದ್ದೆ. ಹೌದು, ಬಂದಿದ್ದಾರೆ ಈಗ, ಅವರು ಮ್ಯಾನೇಜರ್ ಇದ್ದಾರೆ ಈಗ. ಹೌದಾ? ಹಾಂ, ಹಾಗೆ ಇವತ್ತು ಬಂದು ಮಾತಾಡಿದರೆ ಒಳ್ಳೆಯದು ಅಂತ. ಮಧ್ಯಾಹ್ನದ ಮೇಲೆ ಬರ್ಬೋದಾ? ಮಧ್ಯಾಹ್ನ ನಂತರ ಬರ್ತೀರಾ? ಒಂದು 2-2:30 ಆಗುವಾಗ. ಹಾಂ, ಬರುವಾಗ ನಿಮ್ಮ ಡೀಟೇಲ್ಸ್ ಎಲ್ಲ ತಗೊಂಡು ಬನ್ನಿ ಮೇಡಮ್. ಯಾವುದು? ಅದು ಅಕೌಂಟ್ ಮತ್ತು ಬ್ಯಾಂಕ್ ಅಕೌಂಟ್ ಇದು ಲೋನಿಗೆ ಕೊಟ್ಟದೆಲ್ಲ. ಹಾಂ, ಓಕೆ, ಥ್ಯಾಂಕ್ ಯು ಮೇಡಮ್. A few moments later. ಹಲೋ ಮೇಡಮ್, ಇದು ಬ್ಯಾಂಕಿಂದ ನೀವು ಕಾಲ್ ಮಾಡಿದ್ದಲ್ಲ ಈಗ? ಹೇಳಿ. ಇದು ನಿಮ್ಮದು ಡೀಟೇಲ್ಸ್, ಇದು ಆಧಾರ್ ಕಾರ್ಡ್ ಮ್ಯಾಚ್ ಆಗ್ತಾ ಇಲ್ಲ, ಆಧಾರ್ ಕಾರ್ಡ್. ಹಲೋ 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 ಹಲೋ, ಕೇಳಿಸಿದೆ ಮೇಡಮ್? ಹಲೋ ಹಲೋ. ಕೇಳಿಸ್ತಿಲ್ಲ ಕರೆಕ್ಟ್ ಆಗಿ. ಹಾಂ, ಓಕೆ ಓಕೆ, ಜಸ್ಟ್ ಹಲೋ. ಹಲೋ ಮೇಡಮ್, ಕೇಳಿಸಿದೆ ಈಗ? ನಿಮ್ಮದು ಡೀಟೇಲ್ಸಲ್ಲಿ ಆಧಾರ್ ಕಾರ್ಡ್ ಮ್ಯಾಚ್ ಆಗ್ತಿಲ್ಲ ಮೇಡಮ್, ಅದಕ್ಕೆ ಫೋಟೋ ಚೇಂಜ್ ಉಂಟು. ನೀವು ಹಾಂ, ಗೊತ್ತಿಲ್ಲ, ಅದು ನೀವೇ ಅಲ್ಲ ಕೊಟ್ಟಿದ್ದು ಮೇಡಮ್? ನಾನೇ ಕೊಟ್ಟಿದ್ದು, ಮತ್ತೆ ಆವಾಗ 2 ವರ್ಷದ ಲೋನ್ ಪಾಸ್ ಆಗುವ ಕರೆಕ್ಟ್ ಇದ್ದದ್ದು, ಈಗ ಹೇಗೆ ಮ್ಯಾಚ್ ಆಗುದಿಲ್ಲ? ಅದೇ ಗೊತ್ತಾಗ್ತಿಲ್ಲ ಮೇಡಮ್, ಈಗ ಅದು ನೀವು ಕೊಟ್ಟ ಡೀಟೇಲ್ಸಲ್ಲಿ ಒಟ್ಟಿಗೆ ಉಂಟು. ಈಗ ಅದು ಮೇಲ್ ಫೋಟೋ ಉಂಟಲ್ಲ ಅದರಲ್ಲಿ. ಹಾಂ, ಯಾರ್ದು ಗಣಸಿದ ಫೋಟೋ ಉಂಟು. ಅದೇ ಅದು ನೀವು ಕೊಟ್ಟಿದ್ದನ್ನು ಮಿಸ್ಟೇಕ್ ಆಗಿರ್ಬೋದಾ ಅಂತ. ಕೊಟ್ಟಿದ್ದು ಮಿಸ್ಟೇಕ್ ಅಲ್ಲ, ನೀವು ಅಲ್ಲಿ ಇಟ್ಟಿದ್ದು ಮಿಸ್ಟೇಕ್ ನೋಡಿ ಅಂತೆ. ನಾನು ಗಂಡಸದ್ದು ಕೊಡ್ಲಿಕ್ಕೆ ನನಗೆ ಅಷ್ಟು ನನ್ನ ಹತ್ರ ಅಲ್ಲ, ನಾವೆಲ್ಲ ಕರೆಕ್ಟಾಗಿ ಜೋಡಿಸಿ ಇಟ್ಟಿರ್ತೇವೆ, ಒಟ್ಟಿಗೆ ಇಟ್ಟಿರ್ತೇವೆ, ಅಂದರೆ ಪ್ರಾಬ್ಲಮ್ ಆಗಿದೆ ಅವ್ರದ್ದೆಲ್ಲ. ಅದೇ ನಾನು ಕೊಡುವಾಗ ನನ್ನದೇ ಕೊಟ್ಟಿರ್ತೇನಲ್ಲ, ಮೋಸ್ಟ್ಲಿ ಅದು ಪಿಕ್ ಸ್ವಲ್ಪ ಬ್ಲರ್ ಇರುವಾಗ ನಿಮಗೆ ಕಾಣಿಸ್ತದೇನಾ? ಹೆಸರು ಯಾರ್ದಿದೆ ಅದರಲ್ಲಿ? ಅದೇ ಸ್ನೇಹ ಕೋಟ್ಯಾನ್ ಉಂಟು. ನಿಮ್ದೇ ಅಲ್ಲ ಹೆಸರು? ಸ್ನೇಹ ಕೋಟ್ಯಾನ್. ಹೌದು. ಅದೇ ಫೋಟೋ ಮಾತ್ರ ಮ್ಯಾಚ್ ಆಗ್ತಿಲ್ಲ. ಅದು ನನಗೆ ಗೊತ್ತಿಲ್ಲ. 2 ವರ್ಷ ಲೋನ್ ಅಪ್ರೂವ್ ಆಗುವಾಗ ನಿಮ್ದು ಎಂತ ಇರ್ಲಿಲ್ಲ. ಈಗ ಮ್ಯಾನೇಜರ್ ಚೇಂಜ್ ಆದ ತಕ್ಷಣ ಸಡನ್ ಫೋಟೋ ಮ್ಯಾಚ್ ಆಗ್ತಿಲ್ಲ, ಆಧಾರ್ ಲಿಂಕ್ ಆಗ್ತಿಲ್ಲ, ಇದು ಕೊಡ್ಲಿಕ್ಕೆ. ಅವತ್ತು ನಾವು ಲೋನ್ ತಗೊಳ್ಳುವಾಗ ಕೂಡ ಹಾಗೇನೆ, 1-2 ಬ್ರಾಂಚಿದು ಮ್ಯಾನೇಜರ್, ನಿಮ್ದು ಮ್ಯಾನೇಜರ್, ಇಲ್ಲಿ ಕೊಡ್ಲಿಕ್ಕೆ ಆಗುದಿಲ್ಲ, ಅಲ್ಲಿ ಕೊಡ್ಲಿಕ್ಕೆ ಆಗುದಿಲ್ಲ, ಆಚೆ ಈಚೆ ಓಡಿಸಿದ್ರು ನಮ್ಮನ್ನು. ಮತ್ತೆ ನಾವು ಕಂಪ್ಲೇಂಟ್ ಮಾಡಿ ಮತ್ತೆ ಅವರಿಗೆ ಫೋನ್ ಮಾಡಿ ಬೈದದ್ದು. ಈಗ ಪುನಃ ಆಧಾರ್ ಮ್ಯಾಚ್ ಆಗ್ತಿಲ್ಲ ಅಂದ್ರೆ ಅದೇ ಬೇರೆ ಇದ್ರಲ್ಲಿ ಎಲ್ಲ ಮ್ಯಾಚ್ ಆಗ್ತದೆ, ನಿಮ್ಮ ಅದ್ರ ಬ್ಯಾಂಕ್ ಅಲ್ಲಿ ಎಂತ ಮ್ಯಾಚ್ ಆಗ್ತದೆ? ಅದೇ ಗೊತ್ತೇ, ಅದೇ ನೀವು ಕೊಟ್ಟಿದ್ದೇನೆ ಮಿಸ್ಟೇಕ್ ಆಗಿರ್ಬೋದೇನೋ ಮೇಡಮ್? ಕೊಟ್ಟಿದ್ದು ಮಿಸ್ಟೇಕ್ ಆಗಿಲ್ಲ, ನನ್ನ ಹತ್ರ ನನ್ನದು ಆಧಾರ್ ಇಲ್ಲದೆ
ಮತ್ತೆ ಬೇರೆಯವರ ಆಧಾರ್ ನನ್ನ ಹತ್ರ ಇರ್ತದಾ? ಅಲ್ಲಲ್ಲ ಏನಾದ್ರು ನಾನು ಮಿಕ್ಸ್ ಆಗಿ ಮೊನ್ನೆ ಏನಾದ್ರು ಬಂದಿದಾ ಅಂತ. ಅದನ್ನು ಅಪ್ಡೇಟ್ ಮಾಡಿದ್ದು ಆಧಾರ್ ಅನ್ನು. ಓ ಮೊನ್ನೆ ಅಪ್ಡೇಟ್ ಮಾಡಿದಾ? ಹಾ. ಆಗ ನೀವು ಅವತ್ತು ಮಾಡ್ಬೇಕಾದ್ರೆ ಆಗಿದ್ರೆ ಕೊಡ್ಬೇಕಾದ್ರೆ ಮೈನರ್ ಅಲ್ಲ ಇತ್ತಾ? ಅಲ್ಲ, ನಿಮ್ಗೆ ಕೊಡುವಾಗ ಅಪ್ಡೇಟ್ ಮಾಡಿ ನಾನು ಕೊಟ್ಟದ್ದು ನನ್ನ ಆಧಾರ್ ಅನ್ನು. ಹಾಂ ಹಾಂ. ಬ್ಯಾಂಕ್ ಲೋನಿಗೆ ಕೊಡುವಾಗ ಅಪ್ಡೇಟ್ ಮಾಡಿ ರೀಸೆಂಟ್ ಆಗಿ ನಾನು ಅಪ್ಡೇಟ್ ಮಾಡಿ ಕೊಟ್ಟದ್ದು. ಅದೇ ಬ್ಯಾಂಕ್ ಡೀಟೇಲ್ಸಿಗೆ ಮ್ಯಾಚ್ ಆಗ್ತಿಲ್ಲ ಫೋಟೋ. ಎಂತ ಮಾಡಬೇಕು? ತೊಂದರೆ ಇಲ್ಲ. ಒಂದು ಮ್ಯಾನೇಜರ್ ಕೂಡ ಇವತ್ತು ಹೋಗ್ತಾರೆ, ಈಗ ಬ್ಯಾಂಗ್ಳೂರ್ ಹೋಗೋರು. ಅವರು ಒಂದು 2 ದಿವಸ ಬಿಟ್ಟು ಬರ್ತಾರೆ, ಮತ್ತೆ ನಿಮಗೆ ಬರ್ಲಿಕ್ಕೆ ಹೇಳ್ತೇವೆ. ಇವತ್ತು ಬರ್ಬೇಕು ಅಂತಿಲ್ಲ. ಹಾ. ಮತ್ತೆ ಡೀಟೇಲ್ಸ್ ಎಲ್ಲ ಕರೆಕ್ಟಾಗಿ ತಗೊಂಡು ಬನ್ನಿ ಮೇಡಮ್. ಮತ್ತೆ ಈ ಥರ ಆದರೆ ಕಷ್ಟ ಆಗ್ತದೆ. ಓಕೆ, ಥ್ಯಾಂಕ್ ಯು. A few inches later. The person you have called is speaking to someone else. ವೆಯ್ಟ್ ಮಾಡುವಾಗ ಅವಳು ತೆಗಿತಾರೆ, ಬ್ಯಾಂಕಿಂದ ಬರ್ತಾ ಉಂಟು ಕಾಲ್ ತೆಗಿತಾರೆ. ವೆಯ್ಟ್ ಮಾಡು, ಕಾಲ್ ಮಾಡು. The person you have called is speaking to someone else. Hello? ಹಲೋ. ಹೇಳಿ. ಮೇಡಮ್, ಅದು ನಮ್ಮ ಇದು ಡೀಟೇಲ್ಸ್ ಈಗ ಫೋಟೋ ಮ್ಯಾಚ್ ಆಗ್ತಿಲ್ಲ. ನೀವು ಇವತ್ತೇ ತಗೊಂಡು ಬರ್ಬೋದು ಈಗ ಮ್ಯಾನೇಜರ್ ಇಲ್ಲ ನಾವು. ಅದು ಡೀಟೇಲ್ಸ್ ಬ್ಯಾಂಕ್ ಡೀಟೇಲ್ಸ್ ನೀವು ಲೋನಿಗೆ ಕೊಟ್ಟಿದ್ರಲ್ಲ, ಅದು ತಗೊಂಡು ಬರ್ಬೋದು ಆಧಾರ್ ಕಾರ್ಡ್ ಎಲ್ಲ. ಓಕೆ, ನಾನು 2 o'clock ಮೇಲೆ ಬರ್ಬೋದಾ? ಓಕೆ. ಬರುವಾಗ ರಸ್ಕ್ ತಗೊಂಡು ಬನ್ನಿ ಆಯಿತಾ ಮೇಡಮ್? ಏನು? ರಸ್ಕ್ ಯಾಕೆ? ತಿನ್ನಲಿಕ್ಕೆ ಅದು ಹಸಿವಾಗ್ತಾ ಉಂಟು ಈಗ, ಅದಕ್ಕೆ ಊಟ ಮಾಡಲಿಲ್ಲ ನಾವು. ಟಿಫಿನ್ ತರ್ಲಿಲ್ವಾ? ಟಿಫಿನ್ ಬಾಕಿ ಆಯಿತು ಮೇಡಮ್, ಹಾಗೆ ಬರುವಾಗ ರಸ್ಕ್ ತಗೊಂಡು ಬನ್ನಿ. ಆಯ್ತು, ನಾನು ಬರ್ತೇನೆ. ನನಗೆ ನೀನು ಲೋನ್ ಕೊಡದಿದ್ರೆ ಮತ್ತೆ ಕಂಪ್ಲೇಂಟ್ ಮಾಡ್ತೇನೆ. ನನಗೆ ಗೊತ್ತಿಲ್ಲ. CM ಹತ್ರ ಕಂಪ್ಲೇಂಟ್ ಮಾಡಿ ಮೇಡಮ್, ತೊಂದರೆ ಇಲ್ಲ. ಇಲ್ಲ, ನಾವು ಒಮ್ಮೆ ಮಾಡಿದ್ದೇನೆ MLA ಹತ್ರ ಕಂಪ್ಲೇಂಟ್. ಇನ್ನವರು ಆಟ ಆಡಿರ್ತಿದ್ರೆ ನಾನು ಮಾಡ್ತೇನೆ, ನನ್ಗೆ ಗೊತ್ತಿಲ್ಲ. ಎಂತ ಇವರದ್ದು? ಆಯ್ತು, ತೊಂದರೆ ಇಲ್ಲ. ಬರುವಾಗ ರಸ್ಕು ತಗೊಂಡು ಬನ್ನಿ, ಡೀಟೇಲ್ಸ್ ಎಲ್ಲ ಒಟ್ಟಿಗೆ ತಗೊಂಡು ಬನ್ನಿ. ಆಯ್ತಾಯ್ತು. ಹಲೋ ಸ್ನೇಹ. ಹಲೋ ಹಲೋ ಕೇನದಿಂದ? ಹಲೋ ಹಲೋ ಹಾ. ಹಲೋ ಹಲೋ ಸ್ನೇಹದ ಸ್ನೇಹನಯ ಹಲೋ. ಸ್ನೇಹನಾ? ಹಾ, ಏರು ಗೊತ್ತಾಂಡ ಇರ್ತಿ. ಗೊತ್ತಾವಡ? ಅಂಕಲ್ ಒಂಜಿ ಜಾನಿದ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಬಂದು ನಾನು ಬ್ಯಾಂಕ್ ರಸ್ಕ್ ಮಾತಾಡ್ಪಾರ ಬಂದಾಗ ದಾದಾ ಕಾಲ್ ಮಾಡಿದ್ರೆ ಬಂದ್ಬಿಟ್ಟು ಕೂಡ ಒಂದು ಬ್ಯಾಂಕ್ ನಾಲ್ಕು ಪ್ಯಾಕೆಟ್ ರಸ್ಕ್ ಬರುವಾಗ ಅಮ್ಮ ನೆರಡ್ಡೇನ ದಿಪ್ಪೇರು ಎಂಕ ನೆರೋ ದಿಪ್ಪೇರು ಮರಲ್ಲ ಬಿಡ ಅಮ್ಮ ನೆರೋ ದಿಪ್ಪೇರು ಇತ್ತೇನು ಮರ್ಲಿ ಸತ್ಯ ಬ್ಯಾಂಕ್ ಕ್ಯಾಶ್ ಇರಲಿ. ಅವು ಪ್ರಸಾದ ಮಂಡೆ ಚಂಡ ಹಲೋ ಮಂಡೆ ಚಂಡ ಧರ್ಮ ಬ್ಯಾಂಕ್ ನೆರಡ್ಡೆ ಎಂಕ ಪಕ್ಕ ಈ ರಸ್ಕ ಕಂಡ್ರೆ ಬಂದದ ಅಪ್ಪಗಲ್ಲ ಎಂಕ ಆಯ್ನಿ ನೈಟ್ ರಂಚಿನ ಮರ್ಲಿಗ ತಂದು ನಮ್ಗೆ ಅಯ್ಯೋ ದೇವರೇ ದಾದಾ ಅಂತ ಯಾನತ್ತು ಪ್ರಸಾದ ಬಾತಿರ್ಪೆ ಪ್ರಸಾದ ಅಂದ್ರೆ ಆಯ್ಲು ಓದ್ಲಿಕ್ಕ ನಿಂಡಿಯಾ ಅಂದ ಸತ್ಯ. ಸೊ ದಾದಾ ಬೇಜಾರಂಡ ಪಂಡನ మీరు ఏరన్నా కాల్ ಮಾಡ್ತది ಏರಿಗೆ ಫೋನ್ ಮಾಡ್ತಿದ್ದೆ. ಬೇಜಾರ್ದಾಡೆ ಬೇಯನ ಇಕ್ಕಮತೆ ಬೇಜಾರ್ ಬಂತು. ಎರಡು ಲೈನ್ ಇತ್ತ ಕಾಲ್ಡ್ ಧನುಡ ಓ ಅದು ಒಳ್ಳೆದು. ಧನುಡನ ಧನು ಜೋ ಟೆಲಿಫೋನು ಡೈಲಿ ಯಾ ಮೇರ್ಗೆ ತೈ ಆಕ್ಚುಲಿ ಅಂಕಲ್ ಈ ಪ್ಲಾನ್ ಕೊರ್ನ ಧನು ಸೀರಿಯಸ್ಲಿ ಯಾ ಸೀರಿಯಸ್ಲಿ ಮಂಗಲ ಕುಲೆ ಏನ್ ಮಂಗೆ ಬಂದಿರ ನಂಕಲು ಸೊ ವಿಷಯದಾದ ಬಣ್ಣ ಅಂಕಲ್ ಕಡೆ ಧನುಗೂ ಪ್ರ್ಯಾಂಕ್ ಮನ್ ಬರ್ಬೋದು ಅಂಕಲ ಪ್ರ್ಯಾಂಕ್ ಆಯ ಅಂದ ಐಕ್ ಧನು ನಿನ್ನ ಪ್ರ್ಯಾಂಕ್ ಮನ್ ಬರ ಪ್ಲಾನ್ ಕೊರಿ ಅಲ್ಲಿ ಸೊ ಅಂಕಲ್ ನಿನ್ನ ಪ್ರ್ಯಾಂಕ್ ಮಾಡ್ತೀನ ಅಂಚ ಸಾರಿ ಬೇಜಾರ ಅನ್ಪಡ್ಚಿ ಅಲ್ಲ ಲೈನ್ ಡಿಜ್ಜಲ್ಯ ಅಲ್ಲಿಗೆ ಏನು ಪನ್ಪೆ ಅಲ್ಲೆಡ ಬೊಕ್ಕ ಕಾನ್ಫಿಡೆನ್ಸ್ ಸೊ ಒಂದನೇ ಅಂಕಲ್ ಯೂಟ್ಯೂಬ್ ಪಾಡೋದು ಬಂದಿಲ್ಲ
डिस्क्लेमर माता पाडबा अडी कींकू शब्द माता पाडबा मंडेच मन पुडची निकलू ಯಾವ್ದು कींकू शब्द माता पाडबा निर्नाडेग ಆ? निर्नाडेक बैंक पुदर्दाडेक माता शब्द माता पाडबा कींकू माता ಹ್ಮ್. ಸೊ ನಿಖಿಲ್ ದಾಲ ಮಂಡೇಚ್ ಅನ್ಪರ್ಜಿ ಡಿಸ್ಕ್ಲೇಮರ್ ಮಾತಾ ಪಾಡ್ಬಾ ಸೊ ದೆನ್ ಯೂಟ್ಯೂಬ್ ಪಾಡೋಡು ಬಂದಿಲ್ಲ ಫೇಮಸ್ ಅಂತ ಯವ್ವ, ಯಾರಲ್ಲಿ ಪುರಿ ಬಾಕಿದ್ದೀನಿ ನಾ ಯೂಟ್ಯೂಬ್ಗೆ. ಸೊ ಥ್ಯಾಂಕ್ ಯು ಸೋ ಮಚ್ ನಿಕ್ಕಿ ಕಾಲೇಜ್ ಏರು ಮತ್ತಿನ ಎಂಕಲೆಗೆ ಕಾಲೇಜ್ ನೀ ಕಾಲೇಜ್ ಹೋಗ್ತಾನೆ ಯಾನ್ ಬೊಕ್ಕನೆ ನಿಂಗ್ ಪಾರುದಷ್ಟು ನಾ ಕೂಡ ಇಕ್ಕೆ. ಅವಸ್ಥೆ ನಿನ್ನೊಂಜಿ ಸರಿ ಏನಂಜಿ ಬುಕ್ ಕಾನ್ಫರೆನ್ಸ್ ಮಾಡ್ಬೇ 5 ನಿಮಿಷ ಬಿಡ್ದು ಓಕೆ ಓಕೆ. ಓಕೆ ಬಾಯ್ ಬಾಯ್ ಮೀಟ್ ಯು ನೆಕ್ಸ್ಟ್ ವಿಡಿಯೋ All Take the care. best for your next time. ಓಕೆ ಥ್ಯಾಂಕ್ ಯು